ಕಡಲಿನಲ್ಲಿ ಎದುರಾಗುವ ಶತ್ರು ದಾಳಿಯನ್ನು ಎದುರಿಸಲು ಭಾರತೀಯ ನೌಕಾಪಡೆ ಸನ್ನದ್ಧ ಎಂಬ ಸಂದೇಶವನ್ನು ಶತ್ರು ರಾಷ್ಟ್ರಗಳಿಗೆ ರವಾನಿಸಿದೆ. ಯುದ್ಧ ನೌಕೆ ನಿರೋಧಕ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯ ದೃಶ್ಯಗಳಿರುವ ವಿಡಿಯೋವನ್ನು ನೌಕಾಪಡೆ ಬಿಡುಗಡೆ ಮಾಡಿದ್ದು, ಕ್ಷಿಪಣಿಯೊಂದು ಯುದ್ಧ ನೌಕೆಯೊಂದರ ಮೇಲೆ ನಿಖರವಾಗಿ ದಾಳಿ ನಡೆಸಿ ಅದನ್ನು ಧ್ವಂಸ ಮಾಡಿದ ದೃಶ್ಯಗಳು ಈ ವಿಡಿಯೋದಲ್ಲಿದೆ. ನೌಕಾಪಡೆ ತನ್ನ ಸಾಮರ್ಥ್ಯ ಪ್ರದರ್ಶನ ಹಾಗೂ ನಿಯಮಿತ ಕವಾಯತ್ತು ನಡೆಸುತ್ತಿದೆ. ಇದರ ಅಂಗವಾಗಿ ದಾಳಿ ವೇಳೆ ಮುಂಚೂಣಿಯಲ್ಲಿರುವ ಐಎನ್ಎಸ್ ಪ್ರಬಲ ನೌಕೆಯಿಂದ ಕ್ಷಿಪಣಿ ಗುರಿಯತ್ತ ಚಿಮ್ಮಿತ್ತು. ಐಎನ್ಎಸ್ ವಿಕ್ರಮಾದಿತ್ಯ ಸೇರಿದಂತೆ ಇತರ ಯುದ್ಧ ನೌಕೆಗಳು, ಹೆಲಿಕಾಪ್ಟರ್ಗಳು, ಯುದ್ಧ ವಿಮಾನಗಳು ಸಹ ಈ ಕವಾಯತಿನಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿ ಯುದ್ಧ ಸನ್ನದ್ಧತೆಯನ್ನು ತೋರಿದವು.